ಉಡುಪಿ ಬುದ್ಧಿವಂತರ ಜಿಲ್ಲೆ, ಸುಶಿಕ್ಷಿತರ ಜಿಲ್ಲೆ ಅಂತ ಕರೆಸಿಕೊಂಡಿದೆ ನಿಜ. ಆದರೆ ಇಲ್ಲಿ ಕೂಡ ಸರ್ಕಾರಿ ವ್ಯವಸ್ಥೆ ಅವ್ಯವಸ್ಥೆಗಳ ಆಗರವಾಗಿದೆ. ಅದಕ್ಕೆ ತಾಜಾ ಉದಾಹರಣೆ ಇಲ್ಲಿದೆ ನೋಡಿ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ತಾಲೂಕು ಸರ್ಕಾರಿ ಆಸ್ಪತ್ರೆ ಹೆಸರಿಗೆ ಮಾತ್ರ ತಾಲೂಕು ಆಸ್ಪತ್ರೆಯಾಗಿದೆ ಹೊರತು ಜನಸಾಮಾನ್ಯರಿಗೆ ಇಲ್ಲಿ ಸಿಗುವ ಸೇವೆ ಮಾತ್ರ ಶೂನ್ಯ. ಇದನ್ನೇ ವಿರೋಧಿಸಿ ತಾಲೂಕಿನ ಜನ ಒಗ್ಗಟ್ಟಿನಿಂದ ಆಸ್ಪತ್ರೆ ಪ್ರತಿಭಟನೆ ನಡೆಸಿದ್ದಾರೆ. ಇದು ಆಡಳಿತ ಪಕ್ಷದ ಸದಸ್ಯರೇ ಶಾಸಕರಾಗಿರುವ ಕ್ಷೇತ್ರ. ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಪುತ್ರ ಬಿವೈ ರಾಘವೇಂದ್ರ ಪ್ರತಿನಿಧಿಸಿದ ಲೋಕಸಭಾ ಕ್ಷೇತ್ರದ ಅವಸ್ಥೆ. ತಾಲೂಕು ಕೇಂದ್ರವಾಗಿ ಘೋಷಣೆಯಾದ ನಂತರ ಇಲ್ಲಿನ ಸರ್ಕಾರಿ ಆಸ್ಪತ್ರೆ ಮೇಲ್ದರ್ಜೆಗೆ ಏರಬೇಕಿತ್ತು. ಆದರೆ ಹೆಸರಿಗೆ ಮಾತ್ರ ಇದು ಆಸ್ಪತ್ರೆಯಾಗಿದೆ. ಜನ ಚಿಕಿತ್ಸೆಯನ್ನ ಪಡೆಯಬೇಕಾದ್ರೆ ಕುಂದಾಪುರಕ್ಕೋ ಅಥವಾ ಉಡುಪಿ ಮಣಿಪಾಲಕ್ಕೋ ಹೋಗುವ ಅನಿವಾರ್ಯತೆ ಇದೆ. ಯಾಕೆ ಅಂತೀರಾ? ಇಲ್ಲಿ ಇರುವಂತಹ ವೈದ್ಯಾಧಿಕಾರಿ ಮಹೇಶ ಶೆಟ್ಟಿ 2 ಖಾಸಗಿ ಕ್ಲಿನಿಕ್ ನಿರ್ಮಿಸಿಕೊಂಡು ಗರಿಗರಿ ನೋಟು ಎಣಿಸ್ತಾರಂತೆ. ಸರ್ಕಾರಿ ವೈದ್ಯ ತನ್ನ ಕರ್ತವ್ಯ ಮರೆತು ಬಿಟ್ಟಿದ್ದಾರೆ ಅನ್ನೋದು ಜನರ ಆರೋಪ. ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳನ್ನ ತನ್ನ ಖಾಸಗಿ ಆಸ್ಪತ್ರೆಯ ದಾರಿಯನ್ನ ತೋರಿಸುವುದರಲ್ಲಿ ಬ್ಯುಸಿಯಾಗಿದ್ದಾರಂತೆ. ಸರ್ಕಾರಿ ಸಂಬಳ ಪಡೆಯುವ ವೈದ್ಯರು ಖಾಸಗಿ ಆಸ್ಪತ್ರೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಸರ್ಕಾರಿ ಆಸ್ಪತ್ರೆಗೆ ಬರುವ ಬಡ ರೋಗಿಗಳಿಗೆ ಯಾವುದೇ ಸೇವೆ ಲಭ್ಯ ಇರೋದಿಲ್ಲ ಅನ್ನುವುದು ತಾಲೂಕಿನ ಜನರ ಆರೋಪ. ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳನ್ನ ತನ್ನ ಖಾಸಗಿ ಆಸ್ಪತ್ರೆಯ ದಾರಿಯನ್ನ ತೋರಿಸುವುದರಲ್ಲಿ ಬ್ಯುಸಿಯಾಗಿದ್ದಾರಂತೆ. ಸರ್ಕಾರಿ ಸಂಬಳ ಪಡೆಯುವ ವೈದ್ಯರು ಖಾಸಗಿ ಆಸ್ಪತ್ರೆಯಲ್ಲಿ ಬ್ಯುಸಿಯಾಗಿದ್ರೆ ಸರ್ಕಾರಿ ಆಸ್ಪತ್ರೆಗೆ ಬರುವ ಬಡ ರೋಗಿಗಳಿಗೆ ಯಾವುದೇ ಸೇವೆ ಲಭ್ಯ ಇರೋದಿಲ್ಲ ಅನ್ನೋದು ತಾಲೂಕಿನ ಜನರ ಆರೋಪ. ತುರ್ತು ಚಿಕಿತ್ಸೆಯನ್ನು ಕೂಡ ಜನರಿಗೆ ನೀಡದೆ ಮಹೇಶ್ ಶೆಟ್ಟಿ ನೇತೃತ್ವದ ವೈದ್ಯಕೀಯ ತಂಡ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗೆ ಬರುವ ಮಾತ್ರೆ ಔಷಧಿಗಳು ಬಡ ರೋಗಿಗಳಿಗೆ ದೊರಕ್ತಾ ಇಲ್ಲ. ಹಾಗಾಗಿ ಸರ್ಕಾರಿ ಆಸ್ಪತ್ರೆಯ ವ್ಯವಸ್ಥೆಯನ್ನ ಖಂಡಿಸಿ ಬೈಂದೂರು ತಾಲೂಕಿನ ಜನ ಆಸ್ಪತ್ರೆಯ ಮುಂದೆ ಪ್ರತಿಭಟನೆಯನ್ನ ನಡೆಸಿ ಸರ್ಕಾರಿ ಅವ್ಯವಸ್ಥೆಯ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಖಾಸಗಿ ಆಸ್ಪತ್ರೆಯಲ್ಲೂ ಕುಳಿತು ಸರ್ಕಾರಿ ವೈದ್ಯಾಧಿಕಾರಿ ನಡೆಸ್ತಾ ಇರುವ ಈ ದಬ್ಬಾಳಿಕೆಯನ್ನು ವಿರೋಧಿಸ್ತಾ ಇದ್ದೇವೆ. ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಹೆರಿಗೆ ಸಮಸ್ಯೆಯನ್ನ ಸರ್ಕಾರಿ ವೈದ್ಯಾಧಿಕಾರಿ ಬಗೆಹರಿಸಲೇಬೇಕು. ಎರಡು ಖಾಸಗಿ ಆಸ್ಪತ್ರೆ ನಡೆಸ್ತಾ ಇರುವ ವೈದ್ಯಾಧಿಕಾರಿ ಸರ್ಕಾರಿ ಆಸ್ಪತ್ರೆಗೆ ಬೇಡವೇ ಬೇಡ. ಮುಖ್ಯವಾಗಿ ಆಡಳಿತ ವೈದ್ಯಾಧಿಕಾರಿಯಾದ ಮಹೇಂದ್ರ ಕುಮಾರ್ ಶೆಟ್ಟಿ ಅವರು ಪ್ರಪ್ರಥಮವಾಗಿ ಬೈಂದೂರಿಗೆ ಬಂದಂಥ ಸಂದರ್ಭದಲ್ಲಿ 9 ಗಂಟೆಯಿಂದ 1 ಗಂಟೆ ಗಂಟೆನೂ ಡ್ಯೂಟಿ ಮಾಡ್ತಾಯಿದ್ರು. ಬರ್ತಾ ಅಂಜಲಿ ಹಾಸ್ಪಿಟ್ಲ್ ಮಾಡಿಕೊಂಡ್ರು. ಅಂಜಲಿ ಆಸ್ಪತ್ರೆ ಮುಂದೆ ಹೋಗ್ತಾ ಉಪ್ಪುಂದದಲ್ಲಿ ಐಶಾನಿ ಮಾಡಿಕೊಂಡ್ರು. ಅಲ್ಲೂ 2 ಹಾಸ್ಪಿಟ್ಲಲ್ಲಿ ಜಾಸ್ತಿ ಸಿಗೋದು. ಇಲ್ಲಿ ಅವರಿಗೆ ಅವರು ಯಾವ ಟೈಮಲ್ಲಿ ಬಂದು ಹೋಗ್ತಾ ಇರೋದು. ಇವತ್ತು ನಾನು ಒಂದು ಮಾತಾಡ್ತೀನಿ, ಹೆರಿಗೆ ಡಾಕ್ಟ್ರ್ ಇದ್ದಾರೆ, ಸಂಬಳ ಇಲ್ಲಿಂದ ಆಗ್ತಾಯಿದೆ. ಅವರು ಉಡುಪಿಯಲ್ಲಿ ಎಲ್ಲೋ ಇದ್ದಾರೆ. ಯಾಕೆ ಹೆರಿಗೆ ಆಗಲಿಕ್ಕೆ ನಮ್ಮ ರೈತ ಹೆಣ್ಣುಮಕ್ಳು ಬರ್ತಾರೆ? ಅವರಿಗೆ ಇವತ್ತು ಒಂದು ವ್ಯವಸ್ಥಿತವಾದ ಒಂದು ವ್ಯವಸ್ಥೆಯನ್ನು ಮಾಡ್ಬೋದಲ್ಲ. ತಾಲೂಕು ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಗಳಾಗಿಯೇ ಇಷ್ಟೊಂದು ತಪ್ಪು ಮಾಡ್ತಾ ಇದ್ದಾರೆ. ಇನ್ನು ಸಿಬ್ಬಂದಿಗಳವರು ಅವರು ಆಡಿದ್ದೇ ಆಟ ಅಲ್ವಾ? ಕೇಳೋರು ಯಾರಿದ್ದಾರೆ? ಇವತ್ತು ನೋಡಿ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ನಡೆದಿದೆ. ಮತ್ತು ಇವತ್ತು ಫಾರ್ಮಸಿಯಲ್ಲಿ ಶಂಭು ಗಾಣಿಗರು ಇವತ್ತು 20 ವರ್ಷಗಳಿಂದ ಅಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ. ಎಷ್ಟೊತ್ತಿಗೂ ಹೊರಗಡೆ ಇರ್ತಾರೆ. ಅವರಿಗೆ ನಮ್ಮ ಆತ್ಮೀಯ ಮಿತ್ರ ಅವಾಗ ಒಂದು ಆರೋಪ ಮಾಡಿದ್ರು, ಅವರಿಗಿನ್ನು ಕೊರೋನಾ ಲಸಿಕೆನೇ ತಗೊಂಡಿಲ್ಲ. ಅಲ್ಲ ಸ್ವಾಮಿ, ದೇಶದಲ್ಲಿ ಇವತ್ತು ಪ್ರಧಾನಮಂತ್ರಿಗಳು ಇಡೀ ದೇಶದಲ್ಲಿರುವಂಥ ಜನತೆ ಕೊರೋನಾ ಲಸಿಕೆಯನ್ನು ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಮಾತ್ರೆ ಕೊಡುವಂಥ ಒಬ್ಬರು ಶಂಭು ಗಾಣಿಗೆ 20 ವರ್ಷದಿಂದ ಡ್ಯೂಟಿ ಮಾಡ್ತಾ ಇದ್ದಾರೆ. ಅವರೇ ಕೊರೋನಾ ಲಸಿಕೆ ತಗೊಳ್ಳೋದು ದುರದೃಷ್ಟಕರ. ಅವ್ರು ಸತ್ತು ಹೋದ್ರು, ಜೀವ ಇದ್ದರೂ ನಾವು ಈ ಸರ್ಕಾರಿ ಆಸ್ಪತ್ರೆಗೆ ಬರ್ತೀವಿ. ಅಲ್ಲಿ ನರ್ಸ್ಗಳು ಇಂಜೆಕ್ಷನ್ ಕೊಡೋದು. ಅವ್ರು ನರ್ಸರು ಫೋನ್ ಹಚ್ಚಿ ಕೇಳೋದು, ಸರ್ ಇಂಥವ್ರು ಬಂದಿದ್ದಾರೆ, ಇವ್ರನ್ನ ಇಲ್ಲೇ ಉಳಿಸ್ಕೊಳ್ಳ, ಮುಂದಕ್ಕೆ ಕಳಿಸೋದಾ? ಮುಂದಕ್ಕೆ ಕಳಿಸಿ ಆಂಬುಲೆನ್ಸ್. ರಾಘವೇಂದ್ರ ಅವರು 25 ಲಕ್ಷವನ್ನು ಕೊಟ್ಟು 2 ಆಂಬುಲೆನ್ಸ್ ಕೊಟ್ಟಿದ್ರು. ಆ ಆಂಬುಲೆನ್ಸಿಗೆ ವಾಹನ ಸವಾರಿಗೆ ಸಂಸದರಿಗೆ ಒಂದು ಮನವಿ ಕೊಡಿ, ಕೂಡಲೇ ನಿಮಗೆ ವಾಹನ ಸವಾರರನ್ನು ಕೊಡ್ತಾರೆ. ಆನೆಯ ಕೊಟ್ಟಾಗಿದೆ. ಈ ಬೈಂದೂರು ಜನತೆ ಜಾತಿಗೆ ಬೆಲೆ ಕೊಡೋದಿಲ್ಲ.
ಆಕ್ಸಿಜನ್ ಪ್ಲಾಂಟ್ ಸಾರ್ವಜನಿಕ ಸೇವೆ ಲಭ್ಯತೆಗೆ ಕೊಡಲೇಬೇಕು. ಹೆರಿಗೆ ಸ್ತ್ರೀ ರೋಗ ತಜ್ಞ ವೈದ್ಯರ ನೇಮಕ ಮಾಡಲೇಬೇಕು. ತಾಲೂಕು ಕೇಂದ್ರಕ್ಕೆ ಸುಸಜ್ಜಿತ ಸರ್ಕಾರಿ ಆಸ್ಪತ್ರೆ ಕೊಡಲೇಬೇಕು. ಆಗ್ಲೇಬೇಕು, ಯಾಕಂದ್ರೆ ತುಂಬಾ ಕಷ್ಟಪಡ್ತಾರೆ ಜನ. ಆಕ್ಸಿಡೆಂಟ್ ಆದವರು ಸಾಕಷ್ಟು ಕಷ್ಟದಲ್ಲಿ ಬಂದವರು ವಾಪಸ್ ಹೋಗ್ತಾ ಇದ್ದಾರೆ, ಅವರಿಗೆ ಸರಿಯಾದ ಚಿಕಿತ್ಸೆ ಸಿಗ್ತಾ ಇಲ್ಲ. 4 ಜನ ಪೇಷಂಟ್ ಬಂದದ್ದು, 5 ಜನ ಪೇಷಂಟ್ ಬಂದಿದ್ದರಲ್ಲಿ 3 ಜನರಿಗೆ ಸಂಪೂರ್ಣ ಗುಣಮುಖರಾಗಿ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಪೂರ್ಣವಾಗಿ ಅವರು ಗುಣಮುಖರಾಗಿರ್ತಾರೆ. 2 ನಾವು ಸಾರ್ವಜನಿಕ ಆಸ್ಪತ್ರೆ ಕುಂದಾಪುರಕ್ಕೆ ಶಿಫ್ಟ್ ಮಾಡಿರುತ್ತೇವೆ. ಹಾಗಾಗಿಯೂ ಕೂಡ ಕೆಲ ಕಿಡಿಗೇಡಿಗಳು ಮತ್ತು ಕೆಲ ಪತ್ರಕರ್ತರ ಒಕ್ಕೂಟ ಅವರು ಆರೋಗ್ಯ ಕೇಂದ್ರದ ಭಾವನೆಗೆ ಮತ್ತು ಧಕ್ಕೆ ತಂದಿರುತ್ತಾರೆ. ಅವರನ್ನು ನಾವು ಕಾನೂನಿನ ಮುಖಾಂತರ ಮತ್ತು ಆಸ್ಪತ್ರೆಯ ಸೆಕ್ಷನ್ ಮುಖಾಂತರ ಉತ್ತರಿಸಲಿಕ್ಕೆ ನಾವು ಅದರ ಪತ್ರ ಮುಖಾಂತರ ನಾವು ತಿಳಿಸ ಬಯಸುತ್ತೇವೆ. ಅಷ್ಟೇ ಅಲ್ಲ, ಬೈಂದೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವ ಆಂಬ್ಯುಲೆನ್ಸ್ ನಿಂತಲ್ಲೇ ನಿಂತು ಬಿಟ್ಟಿದೆ. ಚಾಲಕರು ಇಲ್ಲದೆ, ನಿರ್ವಹಣೆಯೂ ಇಲ್ಲದೆ ಇರುವುದು ಸದ್ಯ ಇಲ್ಲಿನ ಪರಿಸ್ಥಿತಿ. ಹೀಗಾಗಿ ಗ್ರಾಮೀಣ ಭಾಗದ ಜನರಿಗೆ ತುರ್ತು ಸೇವೆ ದೊರಕ್ತಾ ಇಲ್ಲ. ಆಸ್ಪತ್ರೆಯಲ್ಲಿ ಸ್ತ್ರೀ ತಜ್ಞರು ಇದ್ರೂ ಕೂಡ ಜನರ ಕೈಗೆ ಸಿಗ್ತಾ ಇಲ್ಲ. ಇಷ್ಟೇ ಅಲ್ಲ, ಈ ಸಮುದಾಯದ ಆರೋಗ್ಯ ಕೇಂದ್ರದಲ್ಲಿ ಸ್ಕ್ಯಾನಿಂಗ್, ಡಯಾಲಿಸಿಸ್ ಘಟಕದ ಕೊರತೆ ಒಂದು ಕಡೆಯಾದ್ರೆ, ಅರವಳಿಕೆ ತಜ್ಞರು ಸೇರಿದಂತೆ ಹಲವು ವಿಭಾಗಕ್ಕೆ ವೈದ್ಯರೇ ನಿಯುಕ್ತಿಯಾಗಿದೆ. ಬಡ ಜನರಿಗೆ ಸೇವೆ ಲಭ್ಯವಾಗ್ತಾ ಇಲ್ಲ. ಇರೋ ವೈದ್ಯರ ತಂಡ ಕೂಡ ಜನರ ಸೇವೆಗೆ ಗಮನವನ್ನ ಹರಿಸ್ತಾ ಇಲ್ಲ. ಬೈಂದೂರು ಭಾಗದ ಜನ ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆದಷ್ಟು ಬೇಗ ಮಹೇಂದ್ರ ಶೆಟ್ಟಿ ಖಾಸಗಿ ಆಸ್ಪತ್ರೆಯನ್ನೇ ಸಂಪೂರ್ಣವಾಗಿ ನಡೆಸ್ಕೊಂಡು ಹೋಗಬೇಕು. ನಮ್ಮ ಜನಗಳಿಗೆ ಸರ್ವಿಸ್ ಕೊಡಬೇಕು. ಈ ಗೌರ್ಮೆಂಟ್ ಹಾಸ್ಪಿಟ್ಲ್ ಏನಿದೆ ಸರ್ಕಾರಿ ಆಸ್ಪತ್ರೆಯಿಂದ ತೊಲಗಬೇಕು. ಒಂದು 10 ದಿನದೊಳಗೆ ಅವರು ತೊಲಗದೇ ಇದ್ದಂಥ ಸಂದರ್ಭದಲ್ಲಿ ನಾವು ಈಗಾಗಲೇ ನಾವು ಹಿರಿಯರಿಗೆಲ್ಲ ಮನವಿ ಮಾಡಿದ್ದೇವೆ. ಒಂದೊಮ್ಮೆ ತೊಲಗದೇ ಇದ್ದರೆ ನಾವು ಇನ್ನೊಂದು 10 ದಿನ ಬಿಟ್ಟು ಮತ್ತೆ ಪ್ರತಿಭಟನೆ ಮಾಡ್ತೇವೆ. ದೊಡ್ಡ ಮಟ್ಟದಲ್ಲಿ 1,000 ಸಂಖ್ಯೆಯಲ್ಲಿ ಸೇರಿಬಿಟ್ಟು ಒಂದು ಪ್ರತಿಭಟನೆ ಮಾಡ್ತೇವೆ ಅಂತಂದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಟ್ನಲ್ಲಿ ಬಡ ಜನರ ಸೇವೆಯನ್ನ ಮಾಡಬೇಕಾದ ವೈದ್ಯರು ಕರ್ತವ್ಯವನ್ನ ಮರೆತು ಜನರ ಜೀವ ಹಿಂಡ್ತಾ ಇದ್ರೆ ಜನಪ್ರತಿನಿಧಿ ಕಣ್ಮುಚ್ಚಿ ಕುಳಿತಿರುವುದು ವಿಪರ್ಯಾಸ. ಏನಾದ್ರೂ ಸಂಬಂಧಪಟ್ಟ ಇಲಾಖೆ, ಜನಪ್ರತಿನಿಧಿಗಳು ಈ ಕಡೆಗೆ ಗಮನವನ್ನ ಹರಿಸಬೇಕಾಗಿದೆ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲಾ ನ್ಯೂಸ್ 24x7 ಉಡುಪಿ.